ವಿನಾಕಾರಣವಾಗಿ ಇನ್ನ ಗ್ರಾಮದ ಪರಿಶಿಷ್ಟ ಪಂಗಡ ಕೊರಗ ಸಮುದಾಯದ 4 ಯುವಕರ ಮೇಲೆ ಹೊರಿಸಲಾಗಿರುವ ದರೋಡೆ ಪ್ರಕರಣವನ್ನು ಮರು ತನಿಖೆಗೆ ಒಳಪಡಿಸಬೇಕು. ಇಡೀ ಪ್ರಕರಣದಲ್ಲಿ ಮೂಲ ತಪ್ಪಿತಸ್ಥರಾಗಿರುವ ನಿವೃತ್ತ ಬಿಎಸ್ಎನ್ಎಲ್ ಉದ್ಯೋಗಿ ಲಕ್ಷ್ಮೀನಾರಾಯಣ ವಿರುದ್ಧ ದಲಿತ ಮಹಿಳಾ ಲೈಂಗಿಕ ಕಿರುಕುಳ ಪ್ರಕರಣವನ್ನು ದಾಖಲಿಸಬೇಕು. ತಪ್ಪಿತಸ್ಥ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಇಲಾಖಾ ಕ್ರಮವನ್ನು ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಮೂಡುಬಿದಿರೆಯಲ್ಲಿ ಶನಿವಾರ ಬೆಳಗ್ಗೆ 11 ಗಂಟೆಗೆ ನಡೆಸಲಾದ ಪ್ರತಿಭಟನಾ ಸಭೆಯಲ್ಲಿ ಒತ್ತಾಯಿಸಲಾಯಿತು. ದಕ್ಷಿಣ ಕನ್ನಡ ಉಡುಪಿ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ಕರೆ ನೀಡಿದ್ದ ಪ್ರತಿಭಟನಾ ಮೆರವಣಿಗೆ ಸಭೆಯ ಬಳಿಕ ನಡೆದಿದ್ದ ವಿವಿಧ ಸಂಘಟನೆಗಳ ನಾಯಕರು ಈ ಕುರಿತಾಗಿ ಮೂಡುಬಿದಿರೆ ಪೊಲೀಸ್ ಠಾಣೆಗೆ ತೆರಳಿ ಮನವಿ ಸಲ್ಲಿಸಿದರು. ತೊಂದರೆ ಕೊಟ್ಟಾಗ ಅಲ್ಲಿ ನಮ್ಮ ಯುವಕರಿಗೆ 2 ಪಟ್ಟು ಬಾರಿಸಿದ್ದಾರೆ. ಬಾರಿ ಮಾತಾಡ್ತಾರ ಕಾನೂನಾಗಿ ನೋಡ್ರಿ, ಅದು ಘಟನೆ ಆಗಿದೆ. ನೀವು ಹೇಳ್ತೀರಲ್ಲ, ನಿಮ್ಮ ಮನೆ ಹೆಣ್ಣು ಮಗಳು ಹೀನನ್ನಾದಾಗ ದೌರ್ಜನ್ಯಾಗ ನೀವು ಬಿಡ್ತಾ ಇದ್ದೀರಾ. ಇಂಥ ಸಂದರ್ಭದೊಳಗಡೆ ಕೊನೆಗೆ ಅವನು ದೇವರ ಸ್ಪಂದಿಸಿದ್ರಿಂದ ನಮ್ದು ಜಿಲ್ಲೆಯ ಓಳು ಮಾತ ಆದಿವಾಸಿ ಸಮುದಾಯ, ಕೊರಗ ಸಮುದಾಯಕ್ಕೂ ಬಲಗುಡಿ ಸಮುದಾಯಕ್ಕೂ ಓಳು ಮಾತ ಸಮುದಾಯ ಉಂಟ ಅವರು ಮಾತೆಲ್ಲ ಉಂಟ ತಪ್ಪಿತಸ್ಥ ಜನರು ಇಲಾಖೆಯಿಂದ ಅಥವಾ ಯಾವುದೇ ಅಧಿಕಾರಿಗಳಿಂದ ಅಂತ ತಪ್ಪಾಗಿದೆ. ಪೊಲೀಸರು ಕಾನೂನು ರೀತಿಯಿಂದ ತಪ್ಪು